ಅಂದರೆ ಹಿಂದುತ್ವವನ್ನು ನಂಬಲ್ಲ ಅನ್ನೋದು ಈ ವಿಚಾರ ಪದೇ ಪದೇ ಬರ್ತಾ ಇದೆ. ಅಲ್ರಿ ಏನು ಹೇಳಲಿ ನಾನು ಸಿದ್ದರಾಮಯ್ಯನವರಿಗೆ, ಅವ್ರು ಹಿಂದೂ ಹೌದು ಅಲ್ಲೋ ನನಗೆ ಹೆಂಗೆ ಹೇಳಲಿ? ನಾನು ಹಿಂದೂ ನಂಬಲ್ಲ, ಹಿಂದುತ್ವ ನಂಬ್ತೀನಿ ಏನು ಅಂತಂದರೆ ಏನು ನಾನು ಹೇಳೋದು? ಅವ್ರಿಗೆ ವೈಚಾರಿಕವಾಗಿ ಏನು ಹೇಳಬೇಕು ಅನ್ನೋದು ಗೊತ್ತಿಲ್ಲ ಅವರಿಗೆ. ಮುಸಲ್ಮಾನರು ಓಟ್ ಹೆಂಗೆ ಬೇಕೋ ಅದೇ ರೀತಿ ಹಿಂದೂಗಳು ಓಟು ಬೇಕು. ಆದರೆ ನಾನು ಹಿಂದುತ್ವ ನಂಬಲ್ಲ. ಇದೇನು ಹಾಗಾದರೆ ನಾನು ಮುಸಲ್ಮಾನತ್ವ ನಂಬಲ್ಲ ಹೇಳಿ ಹೆಂಗಾರ ಅವರು? ಹಾಂ, ಮುಸಲ್ಮಾನ ಅಂತ ಅಂದ್ಕೊಂಡು ನಾನು ಮಸೀದಿಗೆ ಹೋಗ್ತೀನಿ, ಮಸೀದಿಗೆ ಹೋಗಲ್ಲ, ಈ ಥರದ್ದು ಏನೋ ಒಂದು ಹೇಳ್ಕೋಬೇಕಲ್ಲ. ನಾನು ಹಿಂದುತ್ವ ನಂಬಲ್ಲ ಅಂತ. ಅದೇ ರೀತಿಯಲ್ಲಿ ನೀನು ಮುಸಲ್ಮಾನನಾಗಾರೆ ಮುಸಲ್ಮಾನತ್ವವನ್ನು ನಂಬ್ತೀಯಾ? ನಮಗಂತೂ ಅವರ ಸೈದ್ಧಾಂತಿಕವಾಗಿ ಅವ್ರ ವಿಚಾರ ಏನು ಅನ್ನೋದು ನಮ್ಗೆ ಅರ್ಥ ಆಗಂಗಿಲ್ಲ. ಅಲ್ಲ, ಹಿಂದುತ್ವದಲ್ಲಿ ಗಲಭೆಗಳಿರ್ತವೆ, ಒಂದು ಜಾತಿ ಮಧ್ಯೆ. ಸುಪ್ರೀಂ ಕೋರ್ಟೇ ಹೇಳಿದರೆ ಹಿಂದುತ್ವ ಅಂತಂದ ತಕ್ಷಣ ಬರೀ ಹಿಂದೂಗಳು ಪ್ರಶ್ನೆ ಅಲ್ಲ, ಎಲ್ಲ ಧರ್ಮ ಎಲ್ಲ ಜಾತಿಯು ಹಿಂದುತ್ವದಲ್ಲಿ ಸೇರಿದೆ. ಇದು ಸುಪ್ರೀಂ ಕೋರ್ಟ್ ಹೇಳಿರೋದು. ಸುಪ್ರೀಂ ಕೋರ್ಟ್ ಮಾತ್ರ ಸಿದ್ದರಾಮಯ್ಯನವ್ರು ಮೀರ್ತಾರಾ? ನನಗೆ ಗೊತ್ತಿಲ್ಲ.